ಕರಾವಳಿ ಕರ್ನಾಟಕದ ನ್ಯೂಸ್ ಚಾನೆಲ್ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವಂತಹ ಒಂದು OTT ಪ್ಲಾಟ್ಫಾರ್ಮ್ ಅನ್ನು ಈಗಾಗಲೇ ಲಾಂಚ್ ಮಾಡ್ತಾ ಇದೆ. ಈಗಾಗಲೇ ಇದಕ್ಕೋಸ್ಕರ ಅನೇಕ ರಿಯಾಲಿಟಿ ಶೋಗಳು, ವೆಬ್ ಸೀರೀಸ್ ಹಾಗೂ ಸಿನಿಮಾಗಳ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಈ ಮನರಂಜನೆಯ ಪಾಲಿಗೆ ಒಂದು ವಿನೂತನ ಸೇರ್ಪಡೆ ಅಂದರೆ ಅದು ತುಳುನಾಡು ಕಂಡಿರುವಂತಹ ಪ್ರಸಿದ್ಧ ನಾಟಕ ತಂಡಗಳ ನಾಟಕಗಳು. ಇನ್ನು ವಿ4 ಸ್ಟ್ರೀಮ್ನಲ್ಲಿ ಮೂಡಿ ಬರಲಿರುವಂತಹ ನಾಟಕವೊಂದರ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ತುಳುನಾಡಿನ ಜನತೆಗೆ ಒಂದು ಕಾಲದಲ್ಲಿ ಮನೋರಂಜನೆ ಅನ್ನೋದು ರಂಗಭೂಮಿ ನಾಟಕದ ಮೂಲಕ ಸಿಗ್ತಾ ಇತ್ತು. ಹೆಚ್ಚು ಹೆಚ್ಚು ತುಳು ಹಾಸ್ಯಮಯ ನಾಟಕಗಳು ಪ್ರದರ್ಶನಗೊಳ್ತಾ ಇತ್ತು. ಇದೀಗ ಕೊರೋನಾ ಅಟ್ಟಹಾಸದಿಂದಾಗಿ ಕಲಾವಿದರು ಸಂಕಷ್ಟ ಅನುಭವಿಸಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಕರಾವಳಿಯ ಪ್ರಸಿದ್ಧ ವಾಹಿನಿ LS ಮೀಡಿಯಾ ಪ್ರವರ್ತಿತ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಆರಂಭಿಸಿದೆ. ಇದರಲ್ಲಿ ತುಳುನಾಡಿನ ಪ್ರಸಿದ್ಧ ನಾಟಕ ತಂಡಗಳ ನಾಟಕಗಳು ಮೂಡಿಬಂದು ಮನೋರಂಜಿಸಲಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ನಾಟಕಗಳ ಶೂಟಿಂಗ್ ಮುಗಿದಿದೆ. ಈ ಪೈಕಿ ಒಂದು ಈಗಾಗಲೇ ಅತ್ಯಧಿಕ ಪ್ರದರ್ಶನ ಕಂಡಿರುವ ತುಳುನಾಡಿನ ಪ್ರಸಿದ್ಧ ನಾಟಕ ಬಂಜಿಗ್ ಹಾಕೊಡ್ಚಿ. ಶಾರದಾ ಆರ್ಟ್ಸ್ ಐಸಿರಿ ಕಲಾವಿದರ್ ಮಂಜೇಶ್ವರ ಇವರಿಂದ ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ಸಾರಥ್ಯದಲ್ಲಿ ಚಲನಚಿತ್ರ ನಟ ಕುಸಲ್ದರಸೆ ನವೀನ್ ಡಿ ಪಡಿಲ್ ನಿರ್ದೇಶನ, ಚಲನಚಿತ್ರ ನಟ ರಂಗದ ರಾಜೆ ಸುಂದರೈ ಮಂದಾರ ಅಭಿನಯದಲ್ಲಿ ಬಂಜಿಗ್ ಹಾಕೊಡ್ಚಿ ನಾಟಕ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ. ಭಾಷೆ ಕೆಟ್ಟಾಗ ಯಾಕಾಯ್ತಂತೆ ಈಗ ಆದನ ಪದವಾಡು ಅನ್ನು ನಲಿಪುನೇನ ಯಾನ ಆದೊಟ್ಟಿಗೆ ನಲ್ತೀನಿ ಆಲ ದಿನವಳು ಬರ್ತೀನಿ ಅಂತ ಬಲ್ಪರ್ಲ ಇಪ್ಪತ್ತಾಗನ ಈ ಆಜೋ ಏ ಪತನ ಸಂಶಯ ನಲಮಣಿ ಏಪಳ ಸಂಶಯ ಎನ್ನೆಲ ಬಲ್ಲಿ ಮಾಲೆ ಇರುವ ಮಾಡಿ ಸಂಶಯ ಈಗ ಆನೆ ಆದಿಕವಿ ಚೆನ್ನಕೇಸರಿ ಪಂಕ್ತಿನ ಗೊತ್ತಿದ್ಯಾ ಚೆನ್ನಕೇಸರಿ ಅಂದಂಗ ಅದಂತೇದಿ ಗೊತ್ತಿದ್ಯಾ ಸಂಶಯನೇ ಸಂಕಪಸನ ಗೋಪಾಲ ಅಂತ ಆರಬಾನು ಇಲ್ಲಿ ಮೊದಲನೇ ಸಂಶಯ ಎನ್ನನ್ನಲ್ಲ ಕಲನ್ವಿ ದಾಯಿಗೆ ಯಾನ ಮತ್ತೆ ಅಡ್ಡೆ ತಿಂಗಳು ಡಾಲ್ ಫೆದುದೀನಿ ಹಾ ಈ ಅಲ್ಲಕೇನು ದಾನ್ ನಾನು ಕೇಂಡೆ ಕೇಂಡ ಕಾಲ ಬಂಡಲ್ ನಮ್ಮ ಸಂಶಯ ಎನ್ನುಂದಿ ಅವ ದೇವೇರು ಕೊರ್ನತ್ತ ಅಂದ್ರೆ ದೇವೇಲೆಂದು ಮಲೆವು ಆ ದೇವೇಲೆಂದು ಗೊತ್ತಾವದ ಬಂಜಿಗ್ ಹಾಕೊಡ್ಚಿ ಎಂಬ ತುಳು ಹಾಸ್ಯಮಯ ನಾಟಕ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ಕೂಡ ನೀಡ್ತಾ ಇದೆ. ಬಂಜಿಗ್ ಹಾಕೊಡ್ಚಿ ಎಂಬ ಹೆಸರು ಕೇಳಿದ ಕೂಡಲೇ ನೆನಪಾಗುವ ಹೆಸರು ತುಳು ರಂಗಭೂಮಿ ಕಂಡ ಮೇರು ನಟ ರಂಗದ ರಾಜೆ ಲಯನ್ ಸುಂದರ್ ರೈ ಮಂದಾರ ಅವರು. ಅಭಿನಯದ ಮೂಲಕ ಹಾಸ್ಯದಿಂದ ಪ್ರೇಕ್ಷಕರನ್ನ ಮನಗೆದ್ದವರು. ಈ ನಾಟಕದಲ್ಲೂ ಹಾಸ್ಯದ ರಸದೌತಣ ಉಣಬಡಿಸಲಿದ್ದಾರೆ. ನನ್ನ ಮುರಾಣಿ ಮುಟ್ಟ ಪಂಜು ಪುರಂದರನ 50 ಬರಲಿ ಪುರಂದರನ 100 ಬರಲಿ ಗಡಿ 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 ಇತ್ತಂದ್ರೆ ಪುಂಡು ಅಳಕ್ಕ ಚೇಂಜ್ ಆತನ ನಲಮಾಣಿಯಕ್ಕೆ ಮತ್ತ ಒಲೋನೆ ಹಂಕಾಲ ಬರ್ತದ ಈ ನಮ್ಮನೆ ಮತ್ತ ಹಂಕಾಲ ಬಲ್ಪುಂದು ಪನ್ಪುನ ಐಕಿ ನಿಕ್ಕೊಂಜಿ ಗಾದೆದ ಪಾತೆಲ ಗೊತ್ತಿಜ್ಜ ಅಲ್ಪಗ ಐಶ್ವರ್ಯ ಬಣ್ಣಗ ನದು ಲಾತ್ರೆ ಕೊದೆ ಬುದ್ಪವೆಗೆ ಅಲ್ಪ ಮುಲ್ಪ ಅಲ್ಪ ಮುಲ್ಪ ಮೂಲು ಮೂಲು ಲಾಮ ಗುಂಜದ ಮಾ ನಿಕ್ ಅಂದಾಜ ನಿಕ್ ಅಲ್ತ ಅಪಿಲಕೆ ಅನ್ಪನ್ಪೆ ಬೊಕ ಫೋನಾಗ ಏನದ ದರ ಪನ್ನೊಂದು ಬಯಲ ಬಲ್ಲಿ ಎಲ್ಲಿ ವಿಷಯ ನಿಕ್ ಆ ಗಿಲ್ಕಿತ್ ಗಿಲಿಲೆ ಪನ್ಪಿನ ಒಂಜಿ ನಾಟಕದು ಲವಿ ಲಾಮ ಕುಂಜೆ ಪನ್ಪಿನ ಒಂಜಿ ನಲಮಾನಿನ ಪಾತ್ರ ಬಾರಿ ಲಾಯಕ ಆಗ್ತದೆ 15 ಜನ ಪನ್ನಾಗ ಆಗಿ ಒಲೋನೆ ಅಂಕಾಲ ಸುಲುವಾದ ಆ ಇಂಚ ಕೊದಿ ಕಾಲದ ಬೋತೆಗಿಂದ ಐಕ ಅಂಕಾಲ ಬಂಗುಣವ ಅಂಕಾಲ ಪೊಳ್ಳಿರ ಬಳ್ಳಿ ಮಾಲೆ ಅವು ಇನಿಯತ್ತನ ಎಲ್ಲೇ ನಮ್ಮನ್ನು ಕೆಲ್ಪು ಅಂಕ ಬಂಜಿಗ್ ಹಾಕೊಡ್ಚಿ ಎಂಬ ತುಳು ಹಾಸ್ಯಮಯ ನಾಟಕ ಚಲನಚಿತ್ರ ನಟ ಕುಸಲ್ದರಸೆ ನವೀನ್ ಡಿ ಪಡಿಲ್ ನಿರ್ದೇಶನದಲ್ಲಿ ಮೂಡಿಬಂದಿದೆ. ತುಳುನಾಡಿನ ಪ್ರಸಿದ್ಧ ಕಲಾವಿದರಾದ ಸುಂದರೈ ಮಂದಾರ ಅವರು ಪುರಂದರೈ ಎನ್ನುವ ಮುಖ್ಯ ಪಾತ್ರ ನಿರ್ವಹಿಸಿದ್ದು, ನಾಟಕದ ಕಥೆಯನ್ನ ನಟ JP ತುಮಿನಾಡು ರಚಿಸಿದ್ದಾರೆ. ಇನ್ನು ವಿ4 ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ನ ಮುನೀಶ್ ಕುಡ್ಲಾ ಕುಸಾಲ್ ತಂಡದ ಕಲಾವಿದರಾದ ಪುಷ್ಪರಾಜ್ ಬೊಳ್ಳಾರ್, ರವಿ ರಾಮಕುಂಜ, ಅಶೋಕ್ ಬೇಕೂರು, ಅಶ್ವಥ್ ಶೆಟ್ಟಿ ಬಗಂಬಿಲಾ, ಪಿಂಕಿ ರಾಣಿ ಅಶ್ವಥ್ ಶೆಟ್ಟಿ ಈ ತಂಡದಲ್ಲಿ ಇದ್ದು ನಾಟಕದಲ್ಲಿ ಅವರ ನಟನೆ ಪರಕಾಯ ಪ್ರವೇಶದಂತಿದೆ. ಇವರ ಜೊತೆ ಅನಿಲ್ ರಾಜ್ ಉಪ್ಪಳ, ಜಗನಿವಾಸ ಶೆಟ್ಟಿ ಮಂಗಲ್ಪಾಡಿ, ಪ್ರತೀಕ್ ಅತ್ತಾವರ, ಸುರೇಶ್ ಸರಪಾಡಿ, ತೇಜಸ್ವಿನಿ ಸನಿಲ್, ಕವಿತಾ ಈ ನಾಟಕದಲ್ಲಿ ಬಣ್ಣ ಹಚ್ಚಿದ್ದಾರೆ. ಇವರೆಲ್ಲರ ಅದ್ಭುತ ನಟನೆ ಪ್ರೇಕ್ಷಕರನ್ನ ಮತ್ತಷ್ಟು ನಗೆಗಡಲಲ್ಲಿ ತೇಲಿಸಿದೆ. ಅಲ್ಲೇ ಅನ್ನ ನಮ್ಮ ಇಲ್ಲಿ ಮೂಜಿ ಮೂಜಿ ಪ್ರಾಣಿಲು ಹೋಗಿ ಕುದುಲೆ ದಗನೆ ಕತ್ತೆ ಕುದೆ ಒಂಜಿ ಒಂಜೇನ ಬುದ್ಧಿ ಅಲ್ಲಿ ನಾಯಿ
ಬಂಜಿಗೆ ಹಾಕುರ್ಚಿ ಎಂಬ ತುಳು ಹಾಸ್ಯಮಯ ನಾಟಕ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡ್ತಾ ಇದೆ. ಕ್ಯಾಟರಿಂಗ್ ಮೂಲಕ ಅದೆಷ್ಟೋ ಜನರಿಗೆ ಉಣಬಡಿಸುವ ಕಾಯಕವನ್ನ ಮಾಡ್ತಾ ಇದೆ. ಆದರೆ ಅವರಿಗೆ ಸಮಸ್ಯೆ ಬಂದಾಗ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಎಂಬ ಕಥಾ ಹಿನ್ನೆಲೆಯಲ್ಲಿ ನಾಟಕ ರೂಪುಗೊಂಡಿದೆ. ಮೇಕಪ್ನಲ್ಲಿ ಪ್ರಸಾದ್ ಕೊಯ್ಲಾ, ಮ್ಯೂಸಿಕ್ನಲ್ಲಿ ಪ್ರವೀಣ್ ಕಾಣಿಯೂರು, ಸೆಟ್ಟಿಂಗ್ನಲ್ಲಿ ನಾಗೇಶ್ ಅತ್ತಾವರ, ಸೌಂಡ್ನಲ್ಲಿ ಅಶ್ರಫ್ ಸುಂಕದಕಟ್ಟೆ, ಲೈಟ್ಸ್ನಲ್ಲಿ ಜಿತೇಶ್ ಬಂದ್ಯೋಡು ಸಹಕರಿಸಿದ್ದಾರೆ. ಕೃಷ್ಣಜಿ ಮಂಜೇಶ್ವರ ಅವರ ಸಮಗ್ರ ನಿರ್ವಹಣೆಯಲ್ಲಿ ನಾಟಕ ಮೂಡಿಬಂದಿದ್ದು, OTT ಪ್ಲಾಟ್ಫಾರ್ಮ್ ಮೂಲಕ ತುಳುನಾಡಿನ ಜನತೆಗೆ ಭರಪೂರ ಮನೋರಂಜನೆ ಲಭಿಸಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.